ನಾನು ಬಂಗುಡೆಗೆ ದೊಡ್ಡ ದೊಡ್ಡ ಬಂಗುಡೆಗೆ ಕಟ್ಸ್ ಹಾಕಿ ತುಂಡು ಮಾಡಿದ್ದೇನೆ. ಅದಕ್ಕೆ ಒಂದು ಮಸಾಲ ಮಾಡ್ತೇನೆ ಫ್ರೈ ಮಾಡಲಿಕ್ಕೆ. ಮೆಣಸು, ಬೆಳ್ಳುಳ್ಳಿ, ಒಂದು ಅರ್ಧ ನೀರುಳ್ಳಿ ಹಾಕಿದ್ದೇನೆ, 1 ಸ್ಪೂನು ಕೊತ್ತಂಬರಿ, ಒಂದು 7-8 ಒಳ್ಳೆ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ ಎಲ್ಲ ಹಾಕಿ ಈಗ ನಯ ಮಾಡಿ ಕಡಿತೇನೆ. ಸ್ವಲ್ಪ ಹೀಗೆ ನುಡಿ ಹಾಕ್ತೇನೆ. ಮೆಣಸು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ಮುಳುಗಿಸಿಟ್ಟಿದ್ದೇನೆ, ನೆನೆಸಿಟ್ಟಿದ್ದೇನೆ. ಎಲ್ಲ ಹಾಕಿ ಈಗ ನಯ ಮಾಡಿ ಕಡಿತೇನೆ. ಉಪ್ಪು ಹಾಕ್ತೇನೆ. ಹಾಕ್ತೇನೆ. ಈಗ ಆ ಮಸಾಲೆಗೆ ಹಾಕ್ಲಿಕ್ಕೆ ನಾನು ಸಪೂರ ಮಾಡಿ ಕರಿಬೇವು ತುಂಡು ಮಾಡ್ತೇನೆ. ಈಗ ಈ ಮಸಾಲೆಗೆ ಕರಿಬೇವು ಹಾಕ್ತೇನೆ. ಚೆಂದ ಮಾಡಿ ಬೆರೆಸ್ತೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ ಇದಕ್ಕೆ. ಚೆಂದ ಮಾಡಿ ಕಟ್ಸ್ ಹಾಕಿದ್ದೇನೆ. ಒಳಗೆಲ್ಲ ತುಂಬಿಸ್ತೇನೆ. ಉಪ್ಪು ಮೆಣಸು ಸಾರಿಸಿಟ್ಟೆ. ಸ್ವಲ್ಪ ಒಂದು 1 ಗಂಟೆ ಹಾಗೆ ಇಟ್ಟ ನಂತರ ಫ್ರೈ ಮಾಡ್ತೇನೆ.
ಬಂಗುಡೆ ಫ್ರೈ ರೆಡಿ ಆಯಿತು. ರೆಡಿ ಆಯಿತು. ನೀವು ಸಹ ಟ್ರೈ ಮಾಡಿ ಮತ್ತೆ ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.